ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜಯಲಕ್ಷ್ಮಿ ಗ್ರೈಂಡರ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್, ಸಂತೋಷ್ ಕುಚಲಕ್ಕಿ ಹಾಗೂ ಅವಲಕ್ಕಿ, ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌಗಿ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾರ್, ವಿದ್ಯಾ ಕಾಫಿ, ಐಶ್ವರ್ಯ ಕೆಟಿ ಸ್ಪೆಷಲ್ಟಿ. Oh, that's nice, Arati. Seema, just run. ಇದೇಗೆ ಎಲ್ಲ ಗೃಹಿಣಿಯರು ತುಂಬಾ ಖುಷಿಯಾಗಿದ್ದಾರೆ. ವಿಜಯಲಕ್ಷ್ಮಿ ನಮ್ಮ ಪರ್ಫೆಕ್ಟ್ ಕಿಚನ್ ಕಂಪ್ಯಾನಿಯನ್. ಅದು ನಮ್ಮ ಎಲ್ಲ ಕೆಲಸಗಳನ್ನ ಸುಲಭವಾಗಿ ಮತ್ತು ಪರಿಪೂರ್ಣತೆಯಿಂದ ಮಾಡುತ್ತದೆ. ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ವಿಜಯಲಕ್ಷ್ಮಿ ಹೋಮ್ ಅಪ್ಲಯನ್ಸಸ್ ಹಾಗೂ ಗ್ರೈಂಡರ್ಸ್ ಆಫೀಸ್ವ ನಮ್ಮ ಸುರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಕೆಸಿ ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾರ್, ಐಶ್ವರ್ಯ ಕೆಟಿ ಸ್ಪೆಷಲ್ಟಿ, ಹಾಗೆಯೇ ವಿದ್ಯಾ ಕಾಫಿ. ಓಕೆ, ನಮ್ಮ ಸುರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತಾರೆ. ಹಾಗೆಯೇ ಇವತ್ತು ಸ್ಪೆಷಲ್ ಆಗಿ ನಮ್ಮ ಜೊತೆ ಮಮತಾ ಪ್ರಭು ಅವರಿದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳೋಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳುವ. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಸೌಖ್ಯ ಆಗಿದ್ದೀರಾ? ಫಸ್ಟ್ ಟೈಮ್ ಬರ್ತಿದ್ದೀರಲ್ಲ? ಎಲ್ಲಿಂದ ಬರ್ತಿದ್ದೀರಿ ನೀವು? ಕಾಸರಗೋಡು ಹತ್ತಿರ. ಓಕೆ, ಕಾಸರಗೋಡಲ್ಲಿ ಹತ್ತಿರಿಂದ ಬದಿಯಡ್ಕಲ್ಲ? ಕಾಸರಗೋಡಿನ ಬದಿಯಲ್ಲಿ ಓಕೆ, ಬದಿಯಡ್ಕ ಒಂದು 10 ಕಿಲೋಮೀಟರ್ ಉಂಟು ಕಾಸರಗೋಡಿಂದ. ಓಕೆ, ಬದಿಯಡ್ಕದಿಂದ ಬಂದಿದ್ದೀರಾ. ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ ಇವತ್ತು? ಸ್ಪೆಷಲ್ ನಾನು ಒಂದು ಸೋಯಾ ಇದರದ್ದು ಒಂದು ಪಣ್ಣ ಉಪ್ಕರಿ ಅಂತೇಳಿ ಮಾಡೋದು. ಯಾವುದು ಪಣ್ಣ ಉಪ್ಕರಿ ಅಂತ ನಮ್ಮದ್ರಲ್ಲಿ. ಮತ್ತೆ ಒಂದು ಸಂಜೀರ ಅಂತ ಮಾಡ್ತೇನೆ, ಸ್ವೀಟ್. ಒಂದು ಖಾರ, ಇನ್ನೊಂದು ಸ್ವೀಟ್ ಅಲ್ಲ? ಹಾಗಾದ್ರೆ ಗಮ್ಮತ್ ಇರುತ್ತೆ. ಖಾರ ಇದ್ದಲ್ಲಿ ಸ್ವೀಟ್ ಇರಲೇಬೇಕಲ್ಲ? ಓಕೆ, ಎರಡು ಮಾಡ್ಲಿಕ್ಕೆ ಅಡುಗೆ ಹೋಗುವ. ಅದೇ, ಅದು ಮತ್ತೆ ಸಂಜೀರ ತುಂಬಾ ಸಮಯ ಇಡ್ಲಿಕ್ಕೆ ಹಾಕ್ತಾರೆ, ಏನು ಹಾಳಾಗುದಿಲ್ಲ. ಅದನ್ನು ಮಕ್ಕಳಿಗೆಲ್ಲ ಸ್ವೀಟ್ ಒಂದು ಏನು ಹಾಳಾಗುದಿಲ್ಲ. ಈ ತರ ಸ್ವೀಟ್ 4-5 ದಿನ ಇಟ್ಟರು ಹಾಳಾಗುದಿಲ್ಲ. ಈಗ ಕರೆಂಟ್ ಎಲ್ಲ ಇಲ್ಲದಿದ್ರೆ ಒಂದು ಮಸಾಲೆ ಹುಡಿ ಇದ್ರೆ ಸಾಕು ಈ ಪದಾರ್ಥಕ್ಕೆ ಅಲ್ಲ? ಓಕೆ, ಹಾಗಾದ್ರೆ ಎರಡು ಮಾಡ್ಲಿಕ್ಕೆ ಅಡುಗೆ ಹೋಗುವ. ಆಯ್ತು. ಎಸ್ ಮ್ಯಾಮ್, ಅಡುಗೆ ಮನೆಗೆ ಬಂದಾಯ್ತು. ಈಗ ಫಸ್ಟ್ ಯಾವ್ದು ಮಾಡೋದು? ಒಂದು ಕಾವಲಿ ಕೊಡಿ. ಕಾವಲಿ ಅಂದ್ರೆ ಈಗ ಫಸ್ಟ್ ಯಾವ್ದು ಅಡಿಗೆ ನಾನು ಫಸ್ಟಿಗೆ ಪಣ್ಣ ಉಪ್ಕರಿ ಮಾಡ್ತೀನಿ. ಪಣ್ಣ ಉಪ್ಕರಿ, ಸೋಯಾಬೀನ್ ಇದ್ದು, ಇದು ಸೋಯಾದ್ದು. ಇದಕ್ಕೆ ಒಂದು ಸೋಯಾ. ಓಕೆ, ಹಾಗಾದ್ರೆ ಫಸ್ಟಿಗೆ ಪಣ್ಣ ಉಪ್ಕರಿ ಮಾಡುವಲ್ಲ? ಫಸ್ಟಿಗೆ ಈಗ ಯಾವುದು ತವ ಬೇಕಾ? ಹೌದು, ತವ ಬೇಕು. ಓಕೆ, ಹಾಗಾದ್ರೆ ಒಲೆ ಹೊಡಿಸ್ಬೇಕಲ್ಲ? ಹೌದು. ಎಣ್ಣೆ ಹಾಕ್ತೇನೆ. ಎಣ್ಣೆ ಹಾಕಿದ್ರೆ ಓಕೆ. ಎಣ್ಣೆ ಹಾಕದಿದ್ರೆ ನಮ್ಮದು ಪಣ್ಣ ಉಪ್ಕರಿ ಆಗಲ್ಲ. ಓಕೆ, ಇದೆಲ್ಲ ಬೆಳಿಗ್ಗೆ ಟೈಮಲ್ಲಿ ಮಾಡಿ ತಿನ್ನುವಂಥದ್ದು ಹೇಗೆ? ಇದು ಪೂರಿಗೆ. ಅದು ನಾನು ಉಪಕಾರಿ ಅಂತ ಹೇಳಿದಾಗ ಈಗ ಗೆಣಸಿದ್ದೆಲ್ಲ ಅದಲ್ಲ, ಇದು ಏನಾದ್ರು ಮುಳುಗಿಸಿ ತಿನ್ಲಿಕ್ಕೆ ಚಪಾತಿ, ಪೂರಿ, ದೋಸೆಗೆ. ಮತ್ತೆ ಕರೆಂಟ್ ಇಲ್ಲದಿದ್ರು ಪಕ್ಕನ ಮಾಡ್ಬೋದು. ಓಕೆ, ನೀರುಳ್ಳಿ. ಓಕೆ, ಸಾಧಾರಣ ನೀವೊಂದು 2 ನೀರುಳ್ಳಿ ತಗೊಂಡಿದ್ದೀರಾ ಅಂತಲ್ಲ? 2-3 ನೀರುಳ್ಳಿ. ಓಕೆ, ನೀರುಳ್ಳಿ ಜಾಸ್ತಿ ಬೇಕಾ ಅಂತಲ್ಲ? ಹೌದು, ಸ್ವಲ್ಪ ರೆಡ್ ಕಲರ್ ಬರಬೇಕಿದು. ಹೌದಲ್ಲ, ನೀರುಳ್ಳಿ. ನೀವು ಏನು ಸೋಯಾಬೀನ್ ಆಲ್ರೆಡಿ ಅದು ನೀರಿನಲ್ಲಿ ನೆನೆಸಿಟ್ಟು ತಂದಿರಲ್ಲ? ಅದು ಸ್ವಲ್ಪ ನೋಡ್ಲಿಕ್ಕೆ ಸ್ವಲ್ಪ ದೊಡ್ಡದೇ ಉಂಟಲ್ಲ? ಅದು ಇಷ್ಟಕ್ಕೆ ಇರ್ತದೆ. ಅದು ನೀರಿನಲ್ಲಿ ಬದಲಿಸಿ ಸ್ವಲ್ಪ ತಂದಿಡುದು. ಸೈಜ್ ಸ್ವಲ್ಪ ದೊಡ್ಡ ಕಾಣ್ತುಂಟು. ಹೌದು, ಮನೆಯಲ್ಲೆಲ್ಲ ನೀವೇ ಅಡುಗೆ ಅಂತ ಕಾಣುತ್ತಲ್ಲ? ನಾನೊಬ್ಬಳೇ ಇರುದು ಈಗ. ಒಬ್ಬಳೇ ಇರುದಾ? ಹೌದು, ಅಂದ್ರೆ ಮಕ್ಕಳಿಗೆ ಮದುವೆ ಮಾಡಿ ಕೊಟ್ಟಿದೆ. ಒಬ್ಬಳು ಇಲ್ಲಿ ಮಂಗಳೂರಲ್ಲಿ ಇದ್ದಾಳೆ. ಹಾಗೆ ಈಗ ಮನೆಯಲ್ಲಿ ಒಬ್ರು ಇದ್ರ? ಹೌದು. ಆದ್ರೆ ಮಕ್ಕಳೆಲ್ಲ ಬರ್ತಾ ಇರ್ತಾರೆ, ಅಂದ್ರೆ ಹತ್ತಿರ ಇರುವಾಗ ಏನು ಬೋರ್ ಆಗ್ಲಿಕ್ಕಿಲ್ಲ. ಹತ್ತಿರ ಅಣ್ಣ ತಮ್ಮಂದ್ರ ಮನೆ ಉಂಟು, ರಗಳೇ ಇಲ್ಲ. ಅದೇ, ನಾನೇ ಹೋಗಿ ನಿಲ್ತೇನೆ ಮಕ್ಕಳ ಮನೆಯಲ್ಲಿ ಒಂದೊಂದು ತಿಂಗಳು. ಟೊಮೆಟೊ ಹಾಕ್ತೇನೆ. ಓಕೆ, ಈಗ ಟೊಮೆಟೊ ಹಾಕ್ತಿದ್ದೀರಲ್ಲ? ಓಕೆ, ಟೊಮೆಟೊ ಸಾಧಾರಣ 2 ತಗೊಂಡಿದ್ದೀರಾ? 2 ತಗೊಂಡಿದ್ದೇನೆ. ಓಕೆ, ಕೆಲವರೆಲ್ಲ ಹೇಗೆ ಈರುಳ್ಳಿ ಟೊಮೆಟೊ ಎಲ್ಲ ಹಾಕುವಾಗ ಸ್ವಲ್ಪ ಉಪ್ಪು ಹಾಕ್ತಾರೆ, ಬೇಗ ಬೇಗ. ಹೌದು, ಹಾಕ್ತೇವೆ. ಅದೇ ನಾನು ಸಹ ಹಾಕ್ತೇನೆ. ಅದೇ ಹಾಗೆ ನೋಡ್ತಾ ಇದ್ರೆ ಹಾಕ್ಲಿಕ್ಕೆ ಉಂಟು. ಅದು ಬೇಗ ಇದಾಗ್ತದೆ, ರೆಡ್ ಬೇಗ ಬೇಯ್ತದೆ ಅಂತೇಳಿ ಅಲ್ಲ? ಅದೇ. ಓಕೆ, ಕೊತ್ತಂಬರಿ ಹುಡಿ ಹಾಕ್ತೇನೆ. ಓಕೆ,
ಇದು ಕೊತ್ತಂಬರಿ ಹುಡಿ ಅಲ್ಲ? ಹೌದು, ಕೊತ್ತಂಬರಿ ಹುಡಿ ಒಂದು 2 ಸ್ಪೂನ. ಹೌದು, 2 ಸ್ಪೂನ್. 2 ಸ್ಪೂನ ಹಾಕ್ಬೋದಲ್ಲ? ಹೌದು. ಓಕೆ, ನಾವು ಮೆಣಸಿನ ಹುಡಿ ಅಂತ ಬಂದಾಗ ನಾನು ಅವ್ರಿಗೂ ಸ್ಪೆಷಲ್ ಆಗಿ ಮೆಣಸಿನ ಹುಡಿ ಹಾಕ್ತಿದ್ವಿ. ಹಾಕಿ ಓಕೆ, ಹಾಕಿ ಸ್ವಲ್ಪ ಸಾಕಾ? ಹಾಂ, ಸಾಕು. ಓಕೆ, ಈಗ ಸೋಯಾಬೀನ್ ಹಾಕಿದ್ರಲ್ಲ, ಇದನ್ನು ಕಟ್ ಮಾಡಬೇಕು ಅಂತಿಲ್ಲ? ಕಟ್ ಮಾಡಬೇಕಾಗಿಲ್ಲ. ಹಾಂ, ಈಗ ಇಡೀ ಇರಲಿ ಅಂತಿಲ್ಲ? ಅದೇ, ಇಲ್ಲದಿದ್ರೆ ಒಂದನ್ನು 2 ಭಾಗ ಮಾಡ್ತಾರಲ್ಲ? ಹೌದು, ಮಾಡ್ತಾರೆ. ಮತ್ತು ಇಡೀ ಸಹ ಒಳ್ಳೆ ಆಗ್ತದೆ. ಓಕೆ ಓಕೆ, ಸ್ವಲ್ಪ ನೀರು ಕೊಡಿ. ನೀರು ಬೇಕಲ್ಲ? ಹಾಕ್ಲಾ? ಹಾಕಿ ಹಾಕಿ. ಹಾಂ, ಸಾಕು. ಆಮೇಲೆ ನೋಡ್ಕೊಡೋ ಹಾಕೊಬೋದು. ಈ ಮಸಾಲೆ ಬೇರೆ ಏನಿಲ್ಲಲ್ಲ, ನಾವು ಮೆಣಸಿನ ಹುಡಿ ಮಾತ್ರ ಹಾಕಿದ್ವಿ. ಹೌದು, ಕೊತ್ತಂಬರಿ ಹುಡಿ. ಓಕೆ, ಬೇಯಬೇಕದು. ಬೇಯಬೇಕಲ್ಲ? ಹೌದು. ಓಕೆ, ಮುಚ್ಚಿಡ್ಬೇಕಾ? ಹೌದು. ಅಡುಗೆ ಜೊತೆ ಏನೆಲ್ಲ, ಈಗ ಒಬ್ಬರೇ ಮನೇಲಿ ಇದ್ರು ಅಂತ ಹೇಳುವಾಗ ಕತೆ ಬರೆಯೋದು, ಯೋಗಕ್ಕೆ ಹೋಗ್ತೇನೆ. ಯೋಗ ಕ್ಲಾಸಿಗೆ ಹೋಗ್ತೇನೆ. ಯೋಗ ಕ್ಲಾಸಿಗೆ ಹೋಗ್ತಿದ್ದೀರಾ? ಓಕೆ, ಡೈಲಿ? ಬೆಳಿಗ್ಗೆ ಉಂಟು, ಅದೇ ಸಂಜೆ ಆಗುವಾಗ. ಸಂಜೆ ಟೈಮಲ್ಲಿ ಹೋಗುದಾ? ಸಂಜೆ ವಾಕಿಂಗ್ಗೆ ಹೋಗುದು. ವಾಕಿಂಗ್ ಹೋಗುದು. ನಾವು ಮತ್ತೆ ನಾನು ಮೊದಲು ಇದೇ ಐಟಮ್ ತಿಂಡಿ ಮಾಡಿ ಕೊಡ್ತಿದ್ದೆ ಹೋಟೆಲಿಗೆ. ಹೌದಲ್ಲ? ಓ, ಹಾಗೆ. ಅಂದ್ರೆ ಈಗ ಏನು ಹೋಟೆಲ್ ಐಟಮ್ ಎಲ್ಲ ಮಾಡಿ ಕೊಡ್ತಿದ್ದೆ. ಈಗ ಈಗ ಹೇಳಿದ್ರೆ ಹೇಳಿದ್ರೆ ಮಾಡ್ತೇನೆ. ಹೌದಾ? ಏನೆಲ್ಲ ಮಾಡ್ತೀವಿ ಸ್ಪೆಷಲ್ ಆಗಿ? ಒಂದು ಸಂಜೀರ ಮತ್ತೆ ಚಟ್ಟಂಬಡೆ. ಓ, ಅದೆಲ್ಲ ಮಾಡ್ತಿದ್ರಲ್ಲ? ಎಲ್ಲ ಮಾಡ್ತಿದ್ದೆ. ಓಕೆ, ಹಾಗಾದ್ರೆ ನೀವು ಅಡಿಗೆಯಲ್ಲಿ ಪಳಗಿದ್ರಂತ. ನಮ್ಮ ಸುರುಚಿಗೆ ಫಸ್ಟ್ ಟೈಮ್ ಬರಗಿರ್ಬೋದು, ಬಟ್ ನೀವು ಆಲ್ರೆಡಿ ಈಗ ಅಡಿಗೆಯಲ್ಲಿ ನೀವು ಮೊದಲು ನಾನೆಲ್ಲ ಮಾಡಿ ಕೊಡ್ತಿದ್ದೆ ಹೋಟೆಲಿಗೆ, ನಮ್ಮ ಮೈದುನರಲ್ಲಿ ಮಾಡಿ ಕೊಡ್ತಿದ್ದಲ್ಲ? ಓಕೆ, ಹಾಗಾದ್ರೆ ನಿಮ್ಮ ಮನೆಗೆಲ್ಲ ಬಂದ್ರೆ ಈಗ ಗಮ್ಮತ್ತಂತೂ ಸಿಗೋದು ಉಂಟು. ಬನ್ನಿ. ಓಕೆ, ಬೆಂದಿದ್ಯಾ? ಇದು ಯಾವುದು ಚಪಾತಿಗೆಲ್ಲ ಪಕ್ಕ ಹೇಳಿ? ಚಪಾತಿಗೆ ಮತ್ತೆ ಈ ಮಕ್ಕಳಿಗೆಲ್ಲ ಇಷ್ಟ, ಊಟಕ್ಕೂ ಮಾಡ್ಬೋದು, ಟಿಫಿನಿಗೆಲ್ಲ ಕೊಂಡೋಗ್ಲಿಕ್ಕೆ ಕೂಡಲೇ ಮಾಡಿ ಕೊಡ್ಬೋದು. ಹೌದು. ಸೋಯಾಬೀನ್ ಸಾಧಾರಣ ಎಲ್ಲರಿಗೆ ಇಷ್ಟ ಇರುತ್ತಲ್ಲ? ಉಂಟು. ಅದೇ ಈ ತರ ಸ್ಪೆಷಲ್ ಆಗಿ ಮಾಡಿಕೊಟ್ರೆ ಇದನ್ನು ಮತ್ತೆ ಎಣ್ಣೆಯಲ್ಲಿ ಸಹ ಕಾಯಿಸ್ಲಿಕ್ಕೆ ಆಗ್ತದೆ. ಹೌದು, ಎಣ್ಣೆಯಲ್ಲಿ ಕಾಯಿಸಿ ತಿಂತಾರಲ್ಲ? ಫ್ರೈ ಮಾಡ್ಲಿಕ್ಕೆ ಆಗ್ತದೆ. ಈ ಕಬಾಬ್ ತರ? ಹೌದು, ಕಬಾಬ್ ತರ. ಓಕೆ, ವೆಜ್ನವರಿಗೆ ಕಬಾಬ್ ತರ ಅಲ್ಲ? ಓಕೆ, ರೆಡಿಯಲ್ಲ? ಬಂದಿದೆ. ಆಫ್ ಮಾಡಿ. ಆಫ್ ಮಾಡೋದಾ? ಓಕೆ, ಈಗ ಸರ್ವ್ ಮಾಡ್ತಿದ್ದೀರಲ್ಲ? ಗಮ್ಮತ್ತಾಗಿ ಕಾಣ್ತಂತ ನೋಡಿ. ಸ್ಪೆಷಲ್ ಏನು ಮಸಾಲೆ ಹಾಕಿಲ್ಲ ನೋಡಿ. ಅದೇ, ಕೆಲವರೆಲ್ಲ ಬೇರೆ ಬೇರೆ ಮಸಾಲೆ ಹಾಕ್ತದೆ, ಅದು ಒಳ್ಳೆ ಆಗುದಿಲ್ಲ. ಹೌದು, ಇದು ನ್ಯಾಚುರಲ್ ಆಗಿ ಬಂದಿದೆ. ಅದೇ. ಓಕೆ ಓಕೆ, ಬಿಸಿ ಬಿಸಿಯಾದ ಸೋಯಾ ಪಣ್ಣ ಉಕ್ಕರಿ ರೆಡಿ ಅಲ್ಲ? ಹೇಗೆ ಉಂಟಂತ ಹೇಳಿ. ಓಕೆ, ನೋಡಿ ಹೊಗೆ ಬರುವಾಗ ಗಮ್ಮತ್ತಾಗಿದೆ ಅಂತ ಹೇಳಿ ಲೆಕ್ಕ. ನೋಡುವಾಗಲೇ ಚೆನ್ನಾಗಿ ಕಾಣ್ತಾ ಉಂಟು ನೋಡಿ. ಅದೇ ಮಸಾಲೆ ಎಲ್ಲ ಪಕ್ಕ ಕುದ್ದಿದೆ ಅಂತ ಕಾಣ್ತಾ ಉಂಟು. ಮತ್ತೆ ಸ್ವಲ್ಪ ಗ್ರೇವಿ ಟೈಪ್ ಮಾಡಿದ್ರ, ದೋಸೆ ನೀರು ದೋಸೆ ಎಲ್ಲ ಇದ್ರೆ ಅದಕ್ಕೆ ಜೊತೆ ಕೂಡ ತಿನ್ಬೋದು. ತೆಂಗಿನಕಾಯಿ ಹಾಕಿ ಕಡ್ದು ಮಾಡ್ಲಿಕ್ಕೂ ಆಗ್ತದೆ. ಹಾಗೂ ಮಾಡ್ತಾರೆ. ಈ ಕಡಿದು ಉದಾಸೀನ ಆದ್ರೆ ಈ ತರ ಈಸಿಯಾಗಿ ಉಪದ್ರ ಆಗ್ತದೆ. ಓಕೆ, ಟೇಸ್ಟ್ ನೋಡೋಲ್ಲ ಹಾಗಾದ್ರೆ ಈಗ? ನೋಡಿ. ಓಕೆ, ಮಮತಾ ಮ್ಯಾಮ್ ಸಖತ್ತಾಗಿರುವಂತಹ ಪಣ್ಣ ಉಕ್ಕರಿ ರೆಡಿ ಮಾಡಿಬಿಟ್ಟಿದ್ದಾರೆ. ನಾನಂತೂ ಟೇಸ್ಟ್ ಮಾಡೋಕ್ಕೆ ಕಾಯ್ತಾ ಇದ್ದೇನೆ. ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು. ಸೋಯಾ ಪನ್ನ ಉಕ್ಕರಿ ತಯಾರಿಸುವ ವಿಧಾನ. ಮೊದಲು 2 ರಿಂದ 3 ಚಮಚದಷ್ಟು ಎಣ್ಣೆಯನ್ನು ಬಿಸಿ ಮಾಡಿಕೊಂಡು ಹೆಚ್ಚಿದ ಈರುಳ್ಳಿಯನ್ನು ಕೆಂಪಕ್ಕಾಗುವವರೆಗೂ ಹುರಿಯಿರಿ. ನಂತರ ಟೊಮ್ಯಾಟೊ, ರುಚಿಗೆ ತಕ್ಕಷ್ಟು ಉಪ್ಪು, ಧನಿಯಾ ಪುಡಿ, ಮೆಣಸಿನ ಪುಡಿ ಹಾಕಿ ಹುರಿಯಿರಿ. ಟೊಮ್ಯಾಟೊ ಬೆಂದ ನಂತರ ನೆನೆಸಿದ ಸೋಯಾ ಚಂಕ್ಸ್, ಸ್ವಲ್ಪ ನೀರು ಹಾಕಿ ಬೇಯಿಸಿ. ಈಗ ಬಿಸಿ ಬಿಸಿಯಾದ ಸೋಯಾ ಪನ್ನ ಉಕ್ಕರಿ ಊಟದೊಂದಿಗೆ ಸವಿಯಲು ಸಿದ್ಧ. ಓಕೆ, ನೋಡಿದ್ರಲ್ಲ ಪನ್ನ ಉಕ್ಕರಿ ಹೇಗೆ ಮಾಡೋದು ಅಂತ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ವಿಜಯಲಕ್ಷ್ಮಿ ಹೋಮ್ ಅಪ್ಲೈನ್ಸಸ್ ಹಾಗೂ ಗ್ರೈಂಡರ್ಸ್ ಅರ್ಪಿಸುವ ನಮ್ಮ ಸುರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರತಿ, KC ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲ, ಪೋಸ್ಟ್ಮ್ಯಾನ್ ತೂದಾಲ್, ಐಶ್ವರ್ಯ KD ಸ್ಪೆಷಾಲಿಟಿ, ಹಾಗೆಯೇ ವಿದ್ಯಾ ಕಾಫಿ. ಓಕೆ, ಎಸ್ ಮ್ಯಾಮ್, ಈಗ ಸೋಯಾಬೀನ್ದು ರೆಡಿ ಆಗಿದೆ ಪನ್ನ ಉಕ್ಕರಿ ಎಲ್ಲ. ಈಗ ಸ್ವೀಟ್ ಮಾಡ್ತಾ ಇದ್ದೀರಾ? ಒಂದು ಸಂಜೀರ ಅಂತೇಳಿ ಒಂದು ಸ್ವೀಟ್. ಸಂಜೀರಕ್ಕೆ ಏನು ಬೇಕು? ಫಸ್ಟಿಗೆ ಮೈದಾ ಹುಡಿ. ಓಕೆ, ಅದು ಮತ್ತೆ ಬಿಸಿ ಮಾಡಿದ ಎಣ್ಣೆ ಬೇಕು. ಬಿಸಿ ಮಾಡಿದ ಎಣ್ಣೆ ಬೇಕಾ? ಮತ್ತೆ ಇದು ಮೈದಾ. ಇದಕ್ಕೆ ನಾನು ಸ್ವಲ್ಪ ಸಕ್ಕರೆ ಮತ್ತೆ ಏಲಕ್ಕಿ ಮಿಕ್ಸ್ ಮಾಡಿ ತಂದಿದ್ದೇನೆ. ಸಕ್ಕರೆ ಸಾಕಾಗದಿದ್ರೆ ಅಂತ ಸಕ್ಕರೆ ಬೇರೆ ತಂದಿದ್ದೇನೆ. ಓಕೆ, ಹಾಗಾದ್ರೆ ನಾವೀಗ ಫಸ್ಟಿಗೆ ಮಾಡಬೇಕಾದ್ರೆ ನಿಮಗೆ ಬಿಸಿ ಆಯಿಲ್ ಬೇಕಲ್ಲ? ಹೌದು. ಓಕೆ, ಹಾಗಾದ್ರೆ ಒಲೆ ಉರಿಸ್ಬೇಕಲ್ಲ? ಹೌದು. ಓಕೆ, ಹಾಗಾದ್ರೆ ಫಸ್ಟಿಗೆ ಬಾಣಲೆ ತಗೊಳ್ಳೋಲ್ಲ? ಆಯ್ತು.
ಎಷ್ಟು ಆಯಿಲ್ ಸಾಕಾಗುತ್ತಾ ಆಮೇಲೆ ಫ್ರೈ ಮಾಡಿ ಆಮೇಲೆ ಬೇರೆ ಹಾಕ್ಲಿಕ್ಕೆ ಉಂಟು. ಇದು ಕಲಸಲಿಕ್ಕೆ ಮತ್ತೆ ನೀರು ಬೇಕು ಸ್ವಲ್ಪ. ಹಾಂ, ಅಷ್ಟು ಬಿಸಿ ಆಯಿಲಲ್ಲಿ ಕೈಯೆಲ್ಲ ಬಿಸಿ ಬಿಸಿ ಆಗೋಲ್ಲ? ಇಲ್ಲ, ಸ್ವಲ್ಪ ಸ್ಪೂನಲ್ಲಿ ಇದು ಮಾಡಿದರೆ ಆಯಿತು. ಓಕೆ ಓಕೆ. ಅಂದರೆ ಇದು ಆಯಿಲಲ್ಲೇ ಈಗ ಮಿಕ್ಸ್ ಆಗಬೇಕು? ಹೌದು. ನೀರು ಗೀರು ಏನು ಹಾಕ್ಲಿಕ್ಕಿಲ್ಲ? ಇಲ್ಲ, ನೀರು ಹಾಕಬೇಕು. ನೀರು ಹಾಕಬೇಕು? ನೀರು ಹಾಕ್ಲಿಕ್ಕೆ ಉಂಟು. ಓಕೆ. ಆಯಿಲನ್ನು ಹಾಗೆ ತೆಗಿತಿದ್ರಲ್ಲ? ಹೌದು. ನೋಡಿ ಆಯಿಲ್ ಕುದೀತಾ ಉಂಟು. ಹೌದು. ಓಕೆ. ಇದು ಸ್ವಲ್ಪ ಕಲ್ಲರ್ ಹೊಡಿ ಹಾಕೋದು. ಓಕೆ. ಕಲರ್ ಹೊಡಿ ಹಾಕ್ತಿದ್ದೀರಲ್ಲ? ಇಷ್ಟು ಕಲ್ಲರ್ ಹೊಡಿ ಹಾಕೋದು. ಸಾಕಲ್ಲ ಅಷ್ಟೇ? ಹಾಂ, ಸಾಕು. ಜಾಸ್ತಿ ಕಲರ್ ಎಲ್ಲ ಹಾಕ್ಬಾರ್ದಲ್ಲ? ಬೇಡ. ಓಕೆ. ಅದೊಂದು ಚಂದ ಕಾಣ್ತದೆ ಅಂತ. ಹಾಂ, ಸ್ವಲ್ಪ ನಮ್ಮದು ಕೇಸರಿ ಕಲರ್ ಕಾಣಲಿ ಅಂತ. ಹಾಂ. ಓಕೆ. ಸ್ವಲ್ಪ ನೀರು ಕೊಡಿ. ನೀರು ಬೇಕಾ? ಹಾಕ್ಲಾ? ಹಾಕಿ. ಹಾಂ, ಸಾಕು ಸಾಕಾ? ಸಾಕು. ಅಂದರೆ ಇದು ಆಯಿಲ್ ಯಾಕೆ ಹಾಕೋದು? ಅಂದರೆ ನೀರಲ್ಲೇ ಮಾಡ್ಬೋದಲ್ಲ? ಇಲ್ಲ, ಗಟ್ಟಿ ಆಗ್ತದೆ ಅದು. ಹಾಂ, ನೀರಲ್ಲಿ ಮಾಡಿದರೆ? ಹೌದು, ನೀರೇ ಮಾತ್ರ ಮಾಡಿದ್ದು. ಓಕೆ ಓಕೆ. ಸ್ವಲ್ಪ ಹಾಕಿ ನೀರು. ನೀರು ಬೇಕಾ? ಸಾಕು ಸಾಕಾ? ಸಾಕು. ನೋಡ್ಕೊಂಡು ಹಾಕೊಳ್ಬೇಕಲ್ಲ ಅದೇ ನೀರು? ಹ್ಞೂ. ಕಲರ್ ಸ್ವಲ್ಪ ಯೆಲ್ಲೋ ಕಲರ್ ಬಂತು ನೋಡಿ, ಹೌದು. ಹಳದಿ ಕಲರ್ ಅಲ್ಲ? ಹಾಂ. ಓಕೆ, ಆಲ್ಮೋಸ್ಟ್ ರೆಡಿ ಅಲ್ಲ? ಹೀಗೆ ಈ ಥರ ಕಲಿಸೋದು. ಓಕೆ. ಇನ್ನು ಉಂಡೆ ಮಾಡಬೇಕು. ಓಕೆ. ಕಲರ್ ಕೂಡ ಚೆನ್ನಾಗಿ ಬಂದಿದೆ ನೋಡಿ. ಹೌದು. ಯೆಲ್ಲೋ ಕಲರ್ ಕೂಡ. ಹ್ಞೂ. ಓಕೆ. ಆಯಿಲು ಬೆಚ್ಚ ಜಾಸ್ತಿ ಇಡಲಾ? ಹಾಂ, ಸಣ್ಣ ಮಾಡಿ ಅದು ಲಟ್ಟಿಸ್ಬೇಕಲ್ಲ ನಾನು. ಓಕೆ. ನಿಮಗೆಲ್ಲ ಅಭ್ಯಾಸ ಉಂಟಲ್ಲ ಇದೆಲ್ಲ ಚಟ್ಟಂಬಟ್ಟೆ ಎಲ್ಲ ಮಾಡಿ ಮಾಡಿ? ಅಲ್ಲ, ಅಭ್ಯಾಸ ಉಂಟು. ಹಾಗೆ ಸೈಡಿಗೆಲ್ಲ ರೆಡಿ ಮಾಡಿ ಇಡ್ತೀನಿ ನೋಡಿ. ರಬ್ಬ ಆಗಬೇಕಲ್ಲ ಆರ್ಡ್ರ್ ಎಲ್ಲ ಬಂದಾಗ. ಅದು ತುಂಬ ಇರ್ತದಲ್ಲ, ಹಾಂ, 100, 150, 200 ಎಲ್ಲ ಆಗುವಾಗ. ಹೌದು. ಅದಕ್ಕೆ ಪ್ಲೇಟೆಲ್ಲ ಹಾಕಿ ನಾವು ಇಡೋದಕ್ಕಿಂತ ಸೈಡಿಗೆ ಎಲ್ಲ ಇಟ್ಟುಬಿಟ್ರೆ ಆಯ್ತಲ್ಲ? ಅದೇ. ಓಕೆ. ಸ್ಪೂನ್ ಬೇಕಾ? ಇದರಲ್ಲಿ ಸಕ್ಕರೆ ಹಾಕಿದ್ದೇನೆ. ಹಾಂ, ಬೇಕಿದ್ರೆ ಸಾಕಾಗದಿದ್ರೆ ಸ್ವಲ್ಪ ಹಾಕುವ. ಓಕೆ, ಆ ಥರ ಇದು ಮಾಡ್ಕೊಳ್ಬೇಕಲ್ಲ? ಅಂದರೆ ಇದು ರೌಂಡ್ ರೌಂಡ್ ಇರುತ್ತಾ? ಹೇಗೆ ಮಾಡೋದು? ಹಾಂ, ಸ್ವಲ್ಪ ವಾಪಸ್ಸು ಪ್ರೆಸ್ ಮಾಡಬೇಕು ಇನ್ನು. ಹಾಂ, ವಾಪಸ್ ಅದನ್ನು ಅಂದರೆ ಇದು ಸ್ವಲ್ಪ ಈಗ ಹೇಗೆ ಬನ್ ಟೈಪ್ ಬರುತ್ತಾ? ಹೌದು. ಓಹೋ, ಇದೆಲ್ಲ ನಿಧಾನಕ್ಕೆ ಮಾಡಬೇಕಲ್ಲ? ಹೌದು. ಇಲ್ಲದ್ರೆ ಬಿಟ್ಕೊಳ್ತದೆ. ಅದೇ. ಮನೆಗೆ ನೆಂಟರೆಲ್ಲ ಬಂದರೆ ಈ ಥರ ಎಲ್ಲ ಮಾಡ್ತೀರಾ ಹೇಗೆ? ಎಲ್ಲ ಹಾಂ, ಮಾಡಿದ್ರೆ ಮಕ್ಕಳಿಗೆಲ್ಲ ಅಷ್ಟು ಇದಿಲ್ಲ, ಮಾಡ್ತೇನೆ ಖಾರದ್ದು. ಓಕೆ. ಇದು ಇಷ್ಟ ಇಲ್ಲ ಖಾರದ್ದು ಎಲ್ಲ ಮಾಡುದು. ಹಾಂ ಹಾಂ, ಇಂಥದ್ರಲ್ಲೇ ಖಾರದ್ದು ಮಾಡ್ತಾರೆ. ಖಾರದ್ದು ಮಾಡ್ತೀವಿ. ಈ ಹಬ್ಬ ಎಲ್ಲ ಇದ್ದಾಗ ನಾವು ಮಾಡ್ಕೊಳ್ಬೋದಲ್ಲ? ಹಾಂ, ದೀಪಾವಳಿ ಆ ಥರ ಎಲ್ಲ ಬಂದಾಗ ಹಬ್ಬಕ್ಕೆಲ್ಲ ನಮಗೆ ಇಂಥದ್ದಿಲ್ಲ, ಪಾಯಸ ಅಂಥದ್ದೆಲ್ಲ ಅಷ್ಟೇ ನಾರ್ಮಲ್ ಅಲ್ಲ? ಹೌದು. ಉಂಡೆ ಇದನ್ನು ಮಾಡಿ ಲಟ್ಟಿಸುದು. ಲಟ್ಟಿಸ್ಕೊಳ್ಬೇಕು? ಹಾಂ, ಮೆಲ್ಲಕ್ಕೆ ಲಟ್ಟಿಸ್ಬೇಕು ಅದು, ಇಲ್ಲದ್ರೆ ಹೊರಗಡೆ ಬೀಳ್ತದೆ. ಹಾಂ, ಬೀಳದ ಹಾಗೆ ಲಟ್ಟಿಸ್ಕೊಳ್ಬೇಕು. ನಾವೆಲ್ಲ ಮಾಡಿದರೆ ಅದು ಫುಲ್ ಹೊರಗೆ ಬಂದಿರ್ಬೋದಲ್ಲ? ಎಲ್ಲ ಇದಾಗ್ತದೆ. ಓಕೆ, ಆಲ್ಮೋಸ್ಟ್ ರೆಡಿ ಅಲ್ಲ? ಆಯಿತು. ಆಯಿಲ್ ಕೂಡ ಬೆಚ್ಚಾಗಿದೆ. ಹೌದು. ಈಗ ಬಿಡಲಿಕ್ಕೆ ಮಾತ್ರ ಬಾಕಿ ಅಲ್ಲ? ಕಾಯಿಸ್ಲಿಕ್ಕೆ ಮಾತ್ರ ಬಾಕಿ. ಸಂಜೀರ ರೆಡಿ. ಮಾತ್ರ. ಓಕೆ. ಇದನ್ನು ಕೂಡ ನೀವು ಮಾಡ್ತಿದ್ರಾ? ಹೌದು. ಹೋಟೆಲ್ಗೆಲ್ಲ ಕೊಟ್ಟು? ಹೌದು ಹೌದು. ಅಲ್ಲಿ ಹೋಟೆಲ್ಗೆ ಹೋದರೆ ಒಂದು ಟೀ ಜೊತೆಗೆ ಒಂದು ಈ ಥರ ಸಂಜೀರ ತಗೊಂಡ್ರೆ ಗಮ್ಮತ್ತು ತಿನ್ಬೋದಲ್ಲ? ಅದೇ. ಮಕ್ಕಳಿಗೆಲ್ಲ ಮದುವೆಗೆ ಎಷ್ಟು ವರ್ಷ ಆಯಿತು? ಮಕ್ಕಳಿಗೆ ಒಬ್ಬಳಿಗೆ 16 ವರ್ಷ ಆಯಿತು. 16, 17 ಅವ್ರ ವರ್ಷ. ಮಕ್ಕಳು ಪುಳ್ಳಿಗಳೆಲ್ಲ ಬರುವುದಿಲ್ಲ? ಬರ್ತಾರೆ. ಹಾಗಾದರೆ ಅವರಿಗೆಲ್ಲ ಈ ಥರ ಎಲ್ಲ ನೀವು ಅದೆಲ್ಲ ಇಷ್ಟ ಇಲ್ಲ ಅವರಿಗೆ, ತಿಂದು ಒದ್ದಿದೆ. ಅಂದರೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನಿಮ್ಮಲ್ಲಿ ಬಂದಾಗ ತಿಂದು ಸಾಕಾಗಿದೆ. ಅವರ ಮನೆಯಲ್ಲಿ ಮಾಡ್ತಾರೆ ಅವರು. ಹಾಂ, ಅದೇ. ಒಬ್ಬಳು ಸಣ್ಣವಳು ಇಲ್ಲೇ ಇದ್ದಾಳೆ, ಮಂಗಳೂರಲ್ಲೇ, ಓಕೆ, ಕಾರ್ ಸ್ಟ್ರೀಟಲ್ಲಿ. ಹಾಂ, ಹಾಗಾಗಿ ಮಕ್ಕಳಿಗೆಲ್ಲ ಅದೇ ಈ ಥರದ್ದೆಲ್ಲ ಮಾಡಿದರೆ ಇಷ್ಟ ಅವಲ್ಲ? ಹ್ಞೂ. ಮಕ್ಕಳಿಗೆ ಅಂತಲ್ಲ, ಇದು ಸಂಜೆ ಟೈಮಲ್ಲೆಲ್ಲ ಟೀ ಜೊತೆಲ್ಲ ಅದೇ ಎಲ್ಲರೂ. ಅದೇ. ಓಕೆ. ಇನ್ನೂ ಕೂಡ ತಳ್ಳಗೆ ಮಾಡ್ಕೊಳ್ಬೋದಾ? ಮಾಡ್ಬೋದು, ಇನ್ನೂ ತೆಳ್ಳಗಾಗಿ. ಹೌದು, ಹಾಗೆ ಮಾಡ್ಕೊಳ್ಬೋದಲ್ಲ? ಮಾಡ್ಬೋದು. ಓಕೆ, ಆಲ್ಮೋಸ್ಟ್ ರೆಡಿ ಅಲ್ಲ? ಆಫ್ ಮಾಡೋದಾ? ಆಫ್ ಮಾಡಿ. ಬಿಸಿ ಬಿಸಿಯಾದ ಸಂಜೀರಲ್ಲ? ಹೌದು. ಈಗ ಸರ್ವ್ ಮಾಡೋದಕ್ಕೆ ಬಾಕಿ ಅಲ್ಲ? ಹಾಂ. ಓಕೆ. ನೋಡಿ, ಓಕೆ. ಬಿಸಿ ಬಿಸಿಯಾದ ಹಾಂ, ಸಿಹಿ ಸಂಗೀರ
ರೆಡಿ ಅಲ್ಲ. ಒಂದು ಪ್ಲೇಟ್ ಅಂತ ಹೇಳಿದರೆ ಇದರಲ್ಲಿ ಒಂದು 5-6 ಪ್ಲೇಟ್ ಇರ್ಬೋದಲ್ಲ ನಾವು ಹೋಟ್ಲಲ್ಲೆಲ್ಲ ತಿನ್ನೋದಾದ್ರೆ. ಓಕೆ, ಫುಲ್ಲು ಮಾಡಿಕೊಟ್ಟಿದ್ರ. ಗಮ್ಮದಾಗಿ ಒಂಥರ ಪರಿಮಳ ಗಮ್ಮತ್ ಬರ್ತಾ ಉಂಟಲ್ಲ. ನೀವು ಅದಕ್ಕೆ ಏನು ಏಲಕ್ಕಿ ಹಾಕಿದ್ರಲ್ಲ, ಸಕ್ಕರೆ, ಇದೆಲ್ಲ ನಾರ್ಮಲ್ ಆಗಿ ನಾವು ಇನ್ನು ಟೀ ಜೊತೆ, ಟೀ ಆದ್ರೆ ಐಶ್ವರ್ಯ ಕೇಟಿ ಅವ್ರದ್ದು ಸ್ಪೆಷಲ್ ಆದ ಟಿವಿ ನೋಡುವಾಗ ಇಲ್ಲಾಂದ್ರೆ ಕಾಫಿ ಜೊತೆ, ವಿದ್ಯಾ ಕಾಫಿ ಅವ್ರ ಜೊತೆ ಕಾಫಿ ಕೂಡ ಕುಡಿಯೋದು. ಓಕೆ, ಅದಕ್ಕೆಲ್ಲ ಇದು ಪಕ್ಕ ಮ್ಯಾಚಿಂಗ್ ಅಂತ. ಓಕೆ, ಟೇಸ್ಟ್ ನೋಡೋದಾಗಿದ್ರೆ ಈಗ ನೋಡಿ. ಓಕೆ, ಮಮತಾ ವ್ಯಾಮ್ ಸಾಕಾಗಿರುವಂತಹ ಸಂಜೀರ ರೆಡಿ ಮಾಡಿಕೊಟ್ಟಿದ್ದಾರೆ. ಒಂದು ಪ್ಲೇಟ್ ಫುಲ್ಲು ಮಾಡಿಕೊಟ್ಟಿದ್ದಾರೆ. ನಾನು ಟೇಸ್ಟ್ ಮಾಡೋಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಬೋದು. ಸಂಜೀರ ತಯಾರಿಸುವ ವಿಧಾನ. ಮೊದಲು 1 ಕಪ್ ಮೈದಾ ಹಿಟ್ಟಿಗೆ 2 ಚಮಚದಷ್ಟು ಬಿಸಿ ಎಣ್ಣೆ, ಹಳದಿ ಬಣ್ಣ, ಸ್ವಲ್ಪ ನೀರು ಹಾಕಿ ಕಲಸಿ ನಾದಿಕೊಳ್ಳಿ. ಗಟ್ಟಿಯಾಗಿ ನಾದಿಕೊಳ್ಳಿ. ನಂತರ ಚಿಕ್ಕದಾಗಿ ಲಟಿಸಿ ಏಲಕ್ಕಿ ಮಿಶ್ರಿತ ಸಕ್ಕರೆ ಪುಡಿಯನ್ನು ಮಧ್ಯದಲ್ಲಿ ತುಂಬಿ ಮಡಚಿಕೊಳ್ಳಿ. ಆನಂತರ ಮತ್ತೊಮ್ಮೆ ಲಟಿಸಿ ಕಾದ ಎಣ್ಣೆಯಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿಯಾದ ಸಂಜೀರ ಸಂಜೆ ಚಹಾದೊಂದಿಗೆ ಸವಿಯಲು ಸಿದ್ಧ. ಎಸ್ ಮ್ಯಾಮ್, ಅಡುಗೆ ಅಂತೂ ರೆಡಿಯಾಗಿದೆ. ಒಂದು ಸೋಯಾಬೀನ್ ಇದು ಬಣ್ಣಾಪ್ ಕರಿ, ಇನ್ನೊಂದು ಸಂಜೀರ. ಯಾವ ನೋಡುವ, ಫಸ್ಟ್ ಸ್ವೀಟ್ ನೋಡುವ ಖಾರ ನೋಡುವ? ಖಾರ ನೋಡುವ. ಖಾರದಿಂದಲೇ ಹೋಗಲ್ಲ. ತಗೊಳ್ಳಿ ನೀವು ಕೂಡ. ಒಂದೊಂದು ಹೀಗೆ ತಗೊಳ್ಬೇಕಲ್ಲ. ಅದೇ ಓಕೆ, ಆ್ಯಕ್ಚುಲಿ ಇದಕ್ಕೆ ಚಪಾತಿ ಎಲ್ಲ ಇದ್ದರೆ ಕಾಂತಿ ತಿನ್ಬೋದಲ್ಲ. ಅದೇ. ಓಕೆ, ಸ್ವಲ್ಪ ಗ್ರೇವಿ ಆಗಬೇಕಿತ್ತು. ಹಾಂ, ಹೀಗೆ ತಿನ್ಬೋದು ನೋಡಿ. ಪಕ್ಕ ಗೋಬಿ ಎಲ್ಲ ತಿಂದಾಗೆ ತಿನ್ಬೋದಲ್ಲ. ಗೋಪಿಯಾಗಿ ಚೆನ್ನಾಗಿದೆ. ಟೇಸ್ಟ್ ಕೂಡ ನಾವು ಮಸಾಲೆ ಕೂಡ ನಾರ್ಮಲ್ ಹಾಕಿದ್ದು ಕಣ, ಏನು ಎಕ್ಸ್ಟ್ರಾ ಏನು ಹಾಕಿಲ್ಲ. ಚೆನ್ನಾಗಿ ಬಂದಿದೆ, ಟೇಸ್ಟ್ ಕೂಡ ಬಂದಿದೆ. ಮನೆಯಲ್ಲಿ ಈಸಿಯಾಗಿ ಮಾಡ್ಕೊಳ್ಬೋದಲ್ಲ. ಓಕೆ, ಈಗ ಸಂಜೀರಲ್ಲ ಬೆಚ್ಚ ಉಂಟು. ಹೀಗೆ ತಗೊಳ್ಳಲ್ಲ, ತಗೊಳ್ಳಿ ನೀವು ಕೂಡ. ಇದ್ರ ಜೊತೆಲ್ಲ ಟೀ ಎಲ್ಲ ಇದ್ರೆ ಇನ್ನೂ ಗಮ್ಮತ್ತು. ಅದೇ. ಹಾಂ, ಇದಂತೂ ಗಮ್ಮತ್ತು ಉಂಟು ನೋಡಿ. ಸ್ವೀಟು ಈಗ ಇದು ಸ್ವಲ್ಪ ತಣ್ಣಗಾದರೆ ಸ್ವಲ್ಪ ಗಟ್ಟಿ ಆಗ್ತದಲ್ಲ. ಇದು ಪಕ್ಕ ನೀವೇನು ಹೋಟ್ಲಿಗೆ ಏನು ಮಾಡಿ ಕೊಡ್ತೀರಾ? ನಾನು ಇದನ್ನೇ ನೀವೇ ಮಾಡಿದ್ದು ತಿಂದಿದ್ದ ಅಂತ ಹಾಗಾದರೆ ಅಲ್ವಾ? ನೀವು ಎಲ್ಲಿ ತಿಂದಿದ್ದು? ಚೆನ್ನಾಗಿದೆ. ಓಕೆ, ಕಾಸರಗೋಡಿ ಬಂದರೆ ತಿನ್ಬೋದಲ್ಲ. ಚೆನ್ನಾಗಿದೆ. ತಣ್ಣಗಾದರೆ ಫುಲ್ ಖಾಲಿ ಮಾಡ್ಬೋದು. ಟೇಸ್ಟ್ ಅಂತೂ ಗಮ್ಮತ್ ಬಂದಿದೆ. ನಾರ್ಮಲ್ ಆಗಿ ನಾವು ಈ ಥರ ಸಂಜೆ ಎಲ್ಲ ಹೋಟೆಲಲ್ಲೇ ತಿನ್ಬೋದು. ಆದರೆ ಇವತ್ತು ನಾನು ನಮ್ಮ ಸುರುಚಿ ಅಡುಗೆ ಮನೆಯಲ್ಲಿ ನಿಮ್ಮ ಕೈ ರುಚಿ ತಿಂದೆ. ಹೇಗೆ ಅನ್ನಿಸ್ತು ನಿಮಗೆ ಎರಡು ಅಡುಗೆ? ನಮ್ಮ ಸುರುಚಿ ಅಡುಗೆ ಮನೆಯಲ್ಲಿ ಬಂದು ಓಕೆ, ನಮಗೆ ಇದು ಕೊಟ್ಟದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಓಕೆ, ನೀವು ಇದು ತಂಡದವರಿಗೆಲ್ಲ ಧನ್ಯವಾದಗಳು. ಓಕೆ, ನಾರ್ಮಲ್ ಆಗಿ ನಮ್ಮ ಸುರುಚಿ ಅಡುಗೆ ಮನೆ ಅಂತ ಹೇಳಿದರೆ ಹೇಗೆ ನೀವು ಧನ್ಯವಾದ ನಮಗೆ ಹೇಳ್ತೀರಾ? ಆ್ಯಕ್ಚುಲಿ ನಾವು ನಿಮಗೆ ಹೇಳಬೇಕು. ಯಾಕಂದರೆ ನಮ್ಮ ವೀಕ್ಷಕರಿಗೆ ನೀವು ಸ್ಪೆಷಲ್ ಆಗಿ ಅಡುಗೆಯನ್ನು ಹೇಳ್ಕೊಡ್ತೀರಾ. ಹಾಗಾಗಿ ನಮಗೆ ಒಂದು ಕಾರ್ಯಕ್ರಮ ಒಂದು 2 ಡಿಶ್ ಹೇಳ್ಕೊಡ್ತೀವಿ. ಚೆನ್ನಾಗಿ ಬಂದಿದೆ, ಟೇಸ್ಟಿಯಾಗಿ ಬಂದಿದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮ ಒಂದು 2 ಡಿಶ್ ಹೇಳ್ಕೊಡೋದಕ್ಕೆ ನಿಮಗೆ ಸಂತೋಷ್ ರೈಸ್ ಮಿಕ್ಸ್ ಅವರ ರೈಸ್ ಸಂತೋಷ ಆಗಿತ್ತಲ್ಲ, ಅವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್, ಜೊತೆಗೆ ನಾನಾ ಮಸಾಲ ಇವರ ಕಡೆಯಿಂದ ಕೂಡ ಥ್ಯಾಂಕ್ ಯು. ಓಕೆ, ಮಮತಾ ಪ್ರಭಾ ಮ್ಯಾಮ್ ಸಖತ್ತಾಗಿರುವಂತಹ ಮಣ್ಣ ಉಪ್ಪು ಕರಿ ಮತ್ತು ಸ್ಪೆಷಲ್ ಆಗಿ ಸಂಜೀರ ಎರಡು ಕೂಡ ಚೆನ್ನಾಗಿ ಮಾಡಿದರೆ, ಟೇಸ್ಟಿಯಾಗಿ ಮಾಡಿದರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲಿಗೆ ನಿಲ್ಲಿಸಿದ್ದೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜಯಲಕ್ಷ್ಮಿ ಗ್ರೈಂಡರ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್, ಸಂತೋಷ್ ಕುಚಲಕ್ಕಿ ಹಾಗೂ ಅವಲಕ್ಕಿ, ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌಗಿ ಸಿನ್ಸ್ 1965, ನಾನಾ ಮಸಾಲ, ಪೋಸ್ಟ್ಮ್ಯಾನ್ ತೂರ್ದಾರ್, ವಿದ್ಯಾ ಕಾಫಿ, ಐಶ್ವರ್ಯ ಕೇಟಿ ಸ್ಪೆಷಲ್ ಟೀ. Oh, that's nice, Arati. Seema, just run. ಇದು ಹೇಗೆ ಎಲ್ಲ ಗೃಹಿಣಿಯರು ತುಂಬಾ ಖುಷಿಯಾಗಿದ್ದಾರೆ? ವಿಜಯಲಕ್ಷ್ಮಿ ನಮ್ಮ ಪರ್ಫೆಕ್ಟ್ ಕಿಚನ್ ಕಂಪ್ಯಾನಿಯನ್. ಅದು ನಮ್ಮ ಎಲ್ಲ ಕೆಲಸಗಳನ್ನ ಸುಲಭವಾಗಿ ಮತ್ತು ಪರಿಪೂರ್ಣತೆಯಿಂದ ಮಾಡುತ್ತದೆ.